ನಾನು ಪ್ರಾಣಾಯಾಮ ಮತ್ತು ಎಕ್ಸಸೈಸ್ ಮಾಡುವ ವಿಡಿಯೋ ನಿಮಗೆ ತೋರಿಸ್ಬೇಕಂತ ಇಂತಹ ಅಟ್ಮಾಸ್ಫಿಯರಲ್ಲಿ ಈ ಥರದ ಡ್ರೆಸ್ಸಿಂದ ಮಾಡಿ ತೋರಿಸ್ತಾ ಇದ್ದೇನೆ. ಇದರ ಲರ್ನಿಂಗ್ಸ್ ಏನು ಅಂತ ಹೇಳಿದರೆ ನೋಡಿ, ನಮಗೆ ಯಾವಾಗ ಕೂಡ ಮೈಂಡಿಗೆ ಪೀಸ್ ಮತ್ತು ಬಾಡಿಗೆ ರಿಲ್ಯಾಕ್ಸೇಷನ್ ಬೇಕು. ಅದಕ್ಕೆ ನಾವು ಸೂಕ್ತವಾದಂತಹ ಅಟ್ಮಾಸ್ಫಿಯರಲ್ಲಿ ಇದ್ದುಕೊಂಡೇ ನಾವು ಎಕ್ಸಸೈಸ್ ಪ್ರಾಣಾಯಾಮ ಎಲ್ಲ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ನೋಡಿ, ಈ ಥರ ಇರೋದ್ರಿಂದ ಒಂದು ನಮ್ಮ ಡ್ರೆಸ್ ಕೋಡ್ ಸರಿ ಇಲ್ಲದೆ ಇರೋದು, ಮತ್ತೊಂದು ನಮ್ಮ ಸುತ್ತಮುತ್ತ ಅಟ್ಮಾಸ್ಫಿಯರ್ ಸರಿ ಇಲ್ಲದೆ ಇರೋದು, ಇದು ನಮಗೆ ಎಷ್ಟೊಂದು ಡಿಸ್ಟ್ರಾಕ್ಷನ್ ಆಗ್ತದೆ ನೋಡಿ. ಇದರಿಂದ ನಮಗೆ ಪೀಸ್ ಆಫ್ ಮೈಂಡ್ ಸಿಗೋದಿಲ್ಲ. ಸೊ ನಾವು ಆದಷ್ಟು ಸೈಲೆಂಟ್ ಆಗಿರುವ ಮತ್ತು ಯಾರು ಸಹ ಆಚೆ ಈಚೆ ಹೋಗದೇ ಇರುವಂತಹ ಜಾಗವನ್ನು ಚೂಸ್ ಮಾಡಿಕೊಂಡು ಪರ್ಮನೆಂಟ್ಲಿ ಅದೇ ಜಾಗದಲ್ಲಿ ನಾವು ಈ ಥರದ ಮೆಡಿಟೇಷನ್ ಎಕ್ಸಸೈಸ್ ಎಲ್ಲ ಮಾಡಬೇಕು. ಮತ್ತು ಅದಕ್ಕೆ ಸೂಕ್ತವಾದಂತಹ ಡ್ರೆಸ್ ಕೋಡ್ ಕೂಡ ಇರಬೇಕು. ಇದರಿಂದ ಮಾತ್ರ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗ್ತದೆ. ಅಂದರೆ ಬಾಡಿ ಮತ್ತು ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಸಹ ನಮಗೆ ಸಿಗ್ತದೆ. ನೀವು 3 ದಿವಸದಿಂದ ನನ್ನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಮ್ಮ ವರ್ಧನ್ ಇದಲ್ಲ, ವೃದ್ಧಿಯ ಹಿಂದೆ ಹೋಗ್ತಾ ಇದ್ದ. ಬಟ್ ಇವತ್ತು ಅವಳಿಗೆ ಕರೆಕ್ಟಾದಂತಹ ಹೀಟ್ ಸಿಂಪ್ಟಮ್ ಬಂದಿದೆ ಮತ್ತು ಬೆಳಿಗ್ಗೆ ಕ್ರಾಸಿಂಗ್ ಕೂಡ ಆಗಿದೆ. ಈ ವಿಷಯ ನಾನು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದರೆ, ಈ ಹೋರಿಗಳುಂಟಲ್ಲ, ಹಸುವಿನ ಕರೆಕ್ಟ್ ಹೀಟ್ ಸಿಂಪ್ಟಮ್ ಬರದೆ ಹಸುವಿಗೆ ಆಗಲಿ ಇತರ ಕರುಗಳಿಗೆ ಆಗಲಿ ಯಾವುದೇ ರೀತಿಯಾದಂತಹ ತೊಂದರೆ ಮಾಡುವುದಿಲ್ಲ. ಅಷ್ಟು ಒಳ್ಳೆಯ ಗುಣ ಸ್ವಭಾವದ ಹೋರಿಗಳು. ಸೊ ಅದನ್ನು ನಾವು ಯಾಕೆ ಹೇಟ್ ಮಾಡ್ತೇವೆ ಅಂತ ಗೊತ್ತಿಲ್ಲ. ಈ ಜಗತ್ತಿನಲ್ಲಿ ಎಲ್ಲರೂ ಸಹ ಹೋರಿ ಅಂದರೆ ಹೆದರ್ತಾರೆ, ದೂರ ಮಾಡ್ತಾರೆ. ಅದು ನನಗೆ ತುಂಬ ಬೇಸರ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಹೇಳಿದ್ದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಮಗೆ ತುಳಸಿ ಪೂಜೆ, ಹಾಗಂತ ಹೇಳಿ ತುಂಬ ವಿಶೇಷ ಎಲ್ಲ ನಾವು ಮಾಡೋದಿಲ್ಲ. ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಚಿಕ್ಕ ಮಟ್ಟಿಗೆ ನಾವು ಮಾಡ್ತಾ ಇದ್ದೇವೆ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ತೋರಿಸ್ತೇನೆ. ಪ್ಲೀಸ್ ಕ್ಷಮಿಸಿ, ನಾವು ಅದ್ದೂರಿ ಆಡಂಬರ ವೈಭವೋಪೇತವಾಗಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿಲ್ಲ. ನಿಮಗೆ ಬೋರ್ ಆಗ್ಬೋದು ವಿಡಿಯೋ, ಆದರೂ ನಾವು ಯಾವ ರೀತಿಯಲ್ಲಿ ಟ್ರೆಡಿಷನಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಎಂಬುದನ್ನು ತೋರಿಸ್ತೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಅವಸ್ಥೆ ಈಗ ಇಂಡವಾ ಮಾಂತದೆ ಬೆತ್ತುಕೊಳ್ಕ ನೀವೇ ಗೋಪೂಜೆ ಅಂತ ತೊಳಿ ಅಲ್ಲ ಎಂತ ಪೋತ್ರಿ ಅಣ್ಣಯ್ಯ. ನಮಗೆ ನೆಲ್ಲಿಕಾಯಿ ಎಲ್ಲಿ ಸಹ ಸಿಗದ ಕಾರಣ ಉಂಟಲ್ಲ, ನಾನು ಲಾಸ್ಟ್ ಇಯರ್ ಬೆರಣಿ ಮಾಡಿಟ್ಟಿದ್ದೆ. ಸೊ ಆ ಬೆರಣಿಯಿಂದವೇ ತುಪ್ಪದ ದೀಪ ಹಚ್ಚಿಟ್ಟದು. ವೃದ್ಧಿ ಏ ವೃದ್ಧಿ ಲಕ್ಕ ಪೈ ಲಕ್ಕ. ಇದಿಷ್ಟು ತುಳಸಿ ಪೂಜೆಗೆ ನಾವು ಮಾಡಿದಂತಹ ಐಟಮ್. ನಾವು ಬೆಳಿಗ್ಗೆ ಊಟ ಮಾಡೋದು, ದ್ವಾದಶಿ ಸಾದ ಕಾರಣ ಊಟ ದೋಸೆ ಎಲ್ಲ ಸಹ ಇರ್ತದೆ.
ಸೊ ಗೋಗ್ರಾಸ ಸಹ ಕೊಡೋದು ನಮ್ಮ ಶಾಸ್ತ್ರ. ಮತ್ತು ಒಬ್ಬ ಬ್ರಾಹ್ಮಣನನ್ನು ಕರೆದು ಅವರಿಗೆ ದಾನ ಎಲ್ಲ ಕೊಡ್ಲಿಕ್ಕೆ ಉಂಟು, ಅದೆಲ್ಲ ನಾವು ಮಾಡಲಿಲ್ಲ. ಆ ಶಾಸ್ತ್ರ ಬೇಕಿದ್ರೆ ನಾವು ಮಾಡ್ಬೋದು, ಇಲ್ಲದ್ರೆ ಬಿಡ್ಬೋದು. ಹಾಗೆ ನಮ್ಮ ಮನೇಲಿ ಹಸು ಇರುವ ಕಾರಣ ಗೋಗ್ರಾಸ ಮಾಡಿ ಕೊಟ್ಟೆ ನಾನು. ಸೊ ನಾವು ನೋಡಿದ್ರಲ್ಲ ಎಲೆಯಲ್ಲಿ ತುಂಬ ಸಿಂಪಲ್ ಮಾಡಿದೆ, ಮತ್ತು ನಾವಿಬ್ಬರೇ ಇರೋದು ಸಹ ಅಲ್ವಾ, ಹಾಗೆ ಮತ್ತು ಅದಕ್ಕಿಂತ ಜಾಸ್ತಿ ಮಾಡಿದರೆ ಉಳಿತದೆ, ಅದನ್ನೆಲ್ಲ ಎಂತ ಮಾಡೋದು. ಹಾಗೆ ಸ್ವಲ್ಪ ಆಗುವಾಗ ತುಂಬ ಆಗ್ತದೆ ಅದು. ಹಾಗೆ ಏನೇನು ಮೇಯ್ನ್ ಬೇಕು ಅದನ್ನು ಮಾಡಿದ್ದೇವೆ. ನನಗೆ ನೆಲ್ಲಿಕಾಯಿ ಸಿಗದ ಕಾರಣ ನಾನು ಮಾಡಿದ್ದು ತಿಮರೆ ಪಶಿಂಗ್ರಿ. ಇದು ದ್ವಾದಶಿಗೆ ಮಾಡುವಂತಹ ಪಶಿಂಗ್ರಿ. ಈ ಮಹಾತಾಯಿ ಇಲ್ಲಿದ್ದಾಳೆ. ಇವರ ಮರಿಗಳೆಲ್ಲ ನೋಡಿ ಈಗ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೆಲ್ಲ. ನಾವು ತಂದಿಟ್ರೆ ಆಕಾಶ ಭೂಮಿ ಒಂದು ಮಾಡ್ತಾಳೆ. ಇವತ್ತು ನಾವು ಉಂಟಲ್ಲ ಅಡಿಕೆ ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ನನ್ನ ಗಂಡನಿಗೆ ಉದಾಸೀನ ನೀನು ಸಹ ಬಾ ಹೇಳಿದೆ. ಹಾಗೆ ನಾನು ಸಹ ಅವರೊಟ್ಟಿಗೆ ಹೊರಟಿದ್ದೇನೆ. ನನಗೆ ನಿಜವಾಗಿ ಬೋರು ಮನೆಯಿಂದ ಹೋಗುದಂತ ಹೇಳಿದರೆ. ಹಾಗೆ ಅಡಿಕೆ ಮತ್ತು ಅದೊಂದು ತೆಂಗಿನಕಾಯಿ ಯಾವಾಗ ಸಿಪ್ಪೆ ಸುಳಿದಿಟ್ಟಿದ್ದಾರೆ ಅದೆಲ್ಲ ಹೋಗ್ತಾ ಉಂಟು. ಮೊನ್ನೆಯಿಂದ ಮನೆಯೊಳಗೆ ಇರ್ತಾ ಇತ್ತಲ್ಲ ಅಡಿಕೆ, ಅದು ಮಳೆ ಬರ್ತದೆ ಅಂತ ಹೇಳಿ, ಅಲ್ಲಿ ನೀರು ಆಡ್ತದೆ ಅಂತ ಹೇಳಿ ಮನೆಯೊಳಗೆ ಇಡುದು ನಾವು. ಅಂದರೆ ಸರಿಯಾದ ಜಾಗದ ವ್ಯವಸ್ಥೆ ಎಲ್ಲ ಇಲ್ಲ. ಹಾಗೆ ನಾವೀಗ ಬೆಳ್ಳಾರಿಗೆ ಹೋಗ್ತಾ ಇದ್ದೇವೆ. ಅಲ್ಲಿದ್ದು ವಿಡಿಯೋ ಎಲ್ಲ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಬೆಳ್ಳಾರಿಗೆ ಬಂದು ತಲುಪಿ ಆಯಿತು. ನಮಗೆ ಅಡಿಕೆಗೆ ಉಂಟಲ್ಲ ಕೆಜಿಗೆ 435 ರೂಪಾಯಿ ಹಾಗೆ ಸಿಕ್ಕಿತು. ಹಾಗೆ ಸ್ವಲ್ಪ ಅಡಿಕೆ ಬೇಕಾದ ಹಾಗೆ ನಾವು ಕೊಡೋದು. ಇದು ತೆಂಗಿನಕಾಯಿ ಕೊಡುವಂತಹ ಜಾಗ. ಇಲ್ಲಿ ಇಡೀ ತೆಂಗಿನಕಾಯಿ ತಗೊಳ್ತಾರೆ, ನೀರಿದ್ದದ್ದು ಮತ್ತು ಬೋಟ್ 2 ಸಹ. ನಂತರ ನಾನು ತರಕಾರಿ ಮತ್ತು ಕೆಲವು ಗ್ರೋಸರಿ ಐಟಮ್ಸ್ ಎಲ್ಲ ತಗೊಳ್ಳಿಕ್ಕೆ ಹೋದೆ. ಎಲ್ಲ ಪ್ಯಾಕ್ ಆಗಿ ರಿಕ್ಷಕ್ಕೆ ಬಂತು. ನನ್ನ ಹಸ್ಬೆಂಡ್ ನೋಡಿ ಬಿಲ್ ತಗೊಂಡು ಬರ್ತಾ ಇದ್ದಾರೆ. ಅಲ್ಲಿ ನಂತರ ಅವರಿಗೆ ಏನೋ ಒಂದು ಸರ್ಟಿಫಿಕೇಟ್ ಬೇಕಿತ್ತಂತೆ ಬೈಕಿಗೆ. ಇದು ಉಂಟಲ್ಲ ವೆರಿ ಬ್ಯೂಟಿಫುಲ್ ಪ್ಲೇಸ್, ಅಕ್ಕಿ ಮಿಲ್ ನಮ್ಮ ಬೆಳ್ಳಾರೆದು. ನೋಡಿ ಹೇಗೆ ಅಕ್ಕಿ ತಯಾರಾಗ್ತದೆ ನೋಡಿ ಭತ್ತದಿಂದ. ಇದು ಪ್ಯೂರ್ ಕುಚಲಕ್ಕಿ, ಪ್ಯೂರ್ ಅಂದರೆ ಪ್ಯೂರು. ಇದು ಅವರವರ ಮನೆಗೆ ಅವರು ಬೇಕಾದದ್ದು ಇಲ್ಲಿ ಮಾಡಿಕೊಳ್ಳೋದು, ಅದರಲ್ಲಿ ಬೇಕಿದ್ದವರಿಗೆ ಕೊಡ್ತಾರೆ ಅಷ್ಟೇ, ಅಂದರೆ ಸೇಲ್ಸ್ ಅಂತ ಇಲ್ಲ. ಹಾಗೆ ನೋಡಿ ಎಷ್ಟು ಚಂದದ ಅಕ್ಕಿ, ನೋಡಿ ಎಷ್ಟು ಚಂದದ ಅಕ್ಕಿ. ಹಾಗೆ ಇಲ್ಲಿ ನಾನು ತೌಡು ಬೇಕಿತ್ತು ನಮ್ಮ ಹಸುಗಳಿಗೆ, ತೌಡು ತಗೊಳ್ಳಿಕ್ಕೆ ಬಂದದ್ದು. ನೋಡಿ ಇದೆಲ್ಲ ಮೆಷಿನರೀಸ್, ನೋಡಿ ಇದು ತೌಡು. ಹಾಗೆ ನಮಗೆ ಸ್ವಲ್ಪ ಅಕ್ಕಿ ಸಹ ತಗೊಂಡು ಬಂದೆವು. ಫೈನಲಿ ಫ್ರೆಂಡ್ಸ್, ನಮ್ಮ ಬೆಳ್ಳಾರಿಯಲ್ಲಿ ಒಂದು ಸಣ್ಣ ಪುಟ್ಟ ಎಲ್ಲ ಶಾಪಿಂಗ್ ಇತ್ತು. ದಿನಸಿ, ಇದು ದೇಸಿ ಐಟಮ್ ಅಂತ ಹೇಳೋದು ಅದು, ಮತ್ತು ಹಿಂಡಿ. ಈ ಸತಿ ನನಗೆ ಪುಣ್ಯಕ್ಕೆ ತೌಡು ಸಿಕ್ಕಿದ್ದಾಯ್ತಾ, ಅಕ್ಕಿ ತೌಡು ಒಳ್ಳೆಯದು ಹಸುಗಳಿಗೆ. ಅದು ಮೇಯ್ನಾಗಿ ಅದೇ ಇರೋದು ದೊಡ್ಡ ಕ್ವಾಂಟಿಟಿ ಅಂತ ಹೇಳಿದರೆ. ಸೊ ಅದೆಲ್ಲ ತಗೊಂಡು ಬಂದಾಯ್ತು. ಹಾಲು ಕರಿಬೇಕು, ಮಳೆ ಸಹ ಬರುವ ಹಾಗೆ ಉಂಟು, ಮೋಡ ಉಂಟು ತುಂಬ. ಹಾಗೇನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋದು ಹಟ್ಟಿಗೆ. ಸೊ ಫ್ರೆಂಡ್ಸ್, ಆಗ ನಾನು ಹೇಳಿ ಹೋದವಳು ಈಗ ಹಟ್ಟಿದ ಕೆಲಸ ಎಲ್ಲ ಆಗಿ ಬಂದದಷ್ಟೇ. ಹುಲ್ಲೆಲ್ಲ ಹಾಕಿದ್ದೇನೆ, ಇನ್ನು ಸೊಪ್ಪು ಇಲ್ಲ. ಸೋಗೆ ಕೊಚ್ಚಿ ಹಾಕಬೇಕಷ್ಟೇ, ಅದಕ್ಕೆ ಹಸ್ಬೆಂಡನ್ನು ಕಾಯ್ತಿದೆ, ಅದು ಅವರ ಕೆಲಸ. ಕೊಂಡೋಗಿದ್ದಾರೆ, ಬಂಟಿಯನ್ನು ತಗೊಂಡು ಹೋಗಿದ್ದಾರೆ ಅವರು. ಅಂದರೆ ಒಪ್ಪಂದ, ನೀವು ಹಟ್ಟಿದ್ದು ಹುಲ್ಲು ಹಾಕೋದು ಮತ್ತು ಹಿಂಡಿ ಕೊಡೋದು ಮಾಡ್ತೀರ ಅಥವಾ ಬಂಟಿ ಅನ್ಕೊಂಡು ಹೋಗ್ತಿರೋದು. ಅವರು ಬಂಟಿ ಅನ್ಕೊಂಡು ಹೋಗ್ತಾರೆ ಹೇಳಿದರು. ಹಾಗೆ ನಂದೆಲ್ಲ ಆಗಿ ಬಂದದ್ದು. ಇಷ್ಟು ಹೊತ್ತೆ ಯಾಕೆ ಹೇಳಿದರೆ, ನನ್ನ ಇವಳು ವೃಂದ ಇದ್ದಾಳಲ್ಲ, ಸಣ್ಣ ಕರು 1.5 ವರ್ಷದವಳು, ಅವಳು ಇವತ್ತು ಬೆಳಿಗ್ಗೆ ರಬ್ಬರ್ನ ಹಾಲು ಕುಡ್ದಿದ್ದಾಳೆ ಆಯಿತಾ. ನನಗೆ ಅವಳನ್ನು ನೋಡುವಾಗ ಹುಷಾರಿದ್ಲಿ, ಇಷ್ಟು ಹೊತ್ತು ಸಹ ಎಂತ ಆಗಲಿಲ್ಲ. ಒಂಥರ ನನಗೆ ಹೊಟ್ಟೆ ಉಬ್ಬರಿದ ಹಾಗೆ ಎಲ್ಲ ಆಗ್ತಾಯಿತ್ತು. ಹಾಗೆ ಅವಳನ್ನು ಒಮ್ಮೆ ಹೊರಗೆ ಕಟ್ಟುದು, ಇದು ಮಾಡೋದು, ಇಂಥದ್ದು ಎಲ್ಲ ನಾನೇ ಮಂಗಾಟ ಮಾಡ್ತಾಯಿದ್ದೆ. ಈಗ ಹುಲ್ಲು ತಿಂತಾ ಇದ್ದಾಳೆ ಪುಣ್ಯಕ್ಕೆ. ಹಾಗೆ ನನಗೆ ಅಲ್ಲಿ ಸ್ವಲ್ಪ ಹೊತ್ತಾಯಿತು ಅಂತ ಹೆದರಿಕೆ ಆಯಿತು ಅವಳನ್ನು ನೋಡುವಾಗ. ಹಾಗೆ ಎಂತ ಸಹ ಆಗದಿದ್ದರೆ ಸಾಕು ಅಂತ ಹೋಗಿ ಅವರು ರಬ್ಬರ್ನ ಹಾಲು ತೆಗೆದಿಟ್ಟ ಬಕೆಟಿಗೆ ಇವಳು ಬಾಯಿ ಹಾಕಿದಂತೆ. ಎಂತ ಹೇಳಬೇಕಲ್ಲ. ಮತ್ತು ಬರುವಾಗ ಅದನ್ನು ದೂಡಿ ಹಾಕಿ ಬಂದಿದ್ದಾಳಂತೆ, ಎಲ್ಲ ಚೆಲ್ಲಿ ಹೋಯಿತು ಅಂತ ಹೇಳ್ತಾ ಇದ್ರು ಆಯಿತಾ. ಪಾಪ ಬೆಳಿಗ್ಗಿನಿಂದ ಅವರು ಬಂಗ ಬಂದು ಇದು ಮಾಡಿ, ನಾನು ಎಣಿಸಿದೆ ಹೊಸ ಜನರ ನೋಡೋ ಇವರು ಹತ್ರ ಹೋಗೋದಿಲ್ಲ ಅಲ್ಲ. ಅಂದರೆ ಎಂತ ಗೊತ್ತು, ಅವರು ಬೇರೆ ಕಡೆ ಕೊಯ್ತಾ ಇದ್ರು, ಇವಳು ಬಕೆಟ್ ಬೇರೆ ಕಡೆ ಇಟ್ಟಿದ್ರು ಕಾಣ್ತದೆ, ಅದಕ್ಕೆ ಹೋಗಿ ಬಾಯಿ ಹಾಕಿದ ಅಂತ. ಹೆದರಿಕೆ ಆಗ್ತಾ ಉಂಟು ನನಗೆ ತುಂಬ. ಡಾಕ್ಟ್ರಿಗೆ ಫೋನ್ ಮಾಡಿದೆ, ಅವರಿಗೆ ಕನೆಕ್ಟೇ ಆಗ್ತಾ ಇಲ್ಲ ಅಂತ. ಮತ್ತು ಒಮ್ಮೆ ಹೇಳಿದರು ಹಾಗೆ ಎಂತ ಸಹ ಕೊಡಲಿಕ್ಕೆ ಹೋಗಬೇಡಿ, ಅದರಷ್ಟಕ್ಕೆ ಅದು ಬಿಡಿ, ಮೆಲುಕು ಹಾಕುವಾಗ ಒಂದ ಬಾಯಲ್ಲಿ ಬರ್ತದೆ, ಇಲ್ಲದೆ ಸೆಗಣಿಲೆ ಹೋಗ್ತದೆ ಹೇಳಿದರು. ಹಾಗೆ ಸ್ವಲ್ಪ ಎಲ್ಲ ದೇವರ ಮೇಲೆ ಭಾರ ಹಾಕಿ ಬಿಟ್ಟಿದ್ದೇನೆ, ಎಂತ ಸಹ ಆಗದಿದ್ರೆ ಸಾಕು ಅಂತ. ಹೆದರಿಕೆ ಆಗ್ತಾ ಉಂಟು. ಹಾಗೆಲ್ಲ ಕತೆ ಅಂತ ನೋಡಿ. ಚಂದಮಾಮ ಆಗಲೇ ಬಂದಾಯಿತು. ನನ್ನ ಗಂಡ ಇದ್ದಾರಲ್ಲ, ಅವರು ಸ್ವಲ್ಪ ಕೈಂಡ್ ಹಾರ್ಟೆಡ್ ಆಯಿತಾ. ಅವರು ಬಂಟಿಯನ್ನು ಕೊಂಡೋದ್ರೆ ಈ ಬಂಟಿ ಅವರನ್ನು ಸರಿ ಮಂಗ ಮಾಡ್ತಾ ಅವನಿಗೆ ಬೇಕಾದ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾನೆ ಅವ.
ಫ್ರೆಂಡ್ಸ್, ಈಗ 10:15 ಆಗ್ತಾ ಬಂತು. ನಾನು ಏನಾದರೂ ಕಂಟೆಂಟ್ ಸಿಗ್ತದಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಏನು ಸಿಗಲಿಲ್ಲ ನೈಟ್ ನಿಮ್ಮೊಟ್ಟಿಗೆ ಶೇರ್ ಮಾಡುವಂತಹದ್ದು, ನಿಮಗೆ ಬೋರ್ ಆಗದೆ ಇರುವಂತಹದ್ದು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಹಾಗೆ ಇನ್ನೊಂದು ತುಂಬ ಸ್ಪೆಷಲ್ ನ್ಯೂಸ್ ಹೇಳಲಿಕ್ಕಿದೆ. ಈ ಹೊತ್ತಿಗೆ ನನಗೆ 901 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ 3000 ವಾಚ್ ಅವರ್ಸ್ ಕೂಡ ಆಗಿದೆ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಇದೇ ರೀತಿ ಮುಂದುವರಿಯಲಿ. ಥ್ಯಾಂಕ್ಸ್ ಎ ಲಾಟ್. ತುಂಬ ಖುಷಿ ಆಗ್ತಾ ಉಂಟು ನನ್ನ ವೀಡಿಯೋಸನ್ನು ಅಟ್ಲೀಸ್ಟ್ ಇಷ್ಟು ಜನರಾದರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಲ್ಲ ಅಂತ ಹೇಳಿ. ಹಾಗೆ ನಾನು ಮೊದಲೇ ಹೇಳಿದ್ದೆ, ಕೆಲವರು ನೀವು ನನ್ನ ಹತ್ರ ಕೇಳಿದ್ರಿ ನನ್ನ ಬಗ್ಗೆ. ಅಂತಹ ಏನಿದ್ರೆ ಸಹ ನೆಕ್ಸ್ಟ್ ಕಾಮೆಂಟ್ಸಲ್ಲಿ ನೀವು ಕೇಳ್ಬೋದು. ನನ್ನ ಬಗ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ, ನನ್ನ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಅದನ್ನೆಲ್ಲ ಕೇಳಿ. 1000 ಸಬ್ಸ್ಕ್ರೈಬರ್ ಆದ ಕೂಡಲೇ ಇಮಿಡಿಯೇಟ್ ನಾನು ಆ ವ್ಲಾಗಲ್ಲಿ ನನ್ನ ಬಗ್ಗೆ Q&A ಮಾಡ್ತೇನೆ. ಸೊ ನಿಮಗೆ ಏನು ಬೇಕಿದ್ರೆ ಸಹ ಕಾಮೆಂಟಲ್ಲಿ ಹೇಳ್ಬೋದು. ಎಲ್ಲವನ್ನು ಸಹ ನಾನು ನೋಟ್ ಮಾಡಿಟ್ಕೊಂಡು 100% ನಾನು ನಿಮಗೆ ಅದರ ವಿಷಯವಾಗಿ ನಾನು ಮಾತಾಡಲಿಕ್ಕಿದ್ದೇನೆ. ಸೊ ಇವತ್ತಿನ ವಿಡಿಯೋಲಿಗೆ ಎಂಡ್ ಮಾಡುವಲ್ಲ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಬಿ ಹೆಲ್ದಿ, ಬಿ ಹ್ಯಾಪಿ, ಬಿ ಫಿಟ್.